ಇರುವೈಲು ಮತ್ತು ಕಿಲೆಂಜಾರು ಗ್ರಾಮದ ಗಡಿ ಪ್ರದೇಶ ಕೊಲ್ಲಾಯ್ಕೋಡಿ ಎಂಬಲ್ಲಿ ಹಂದಿಗಿಟ್ಟಿದ್ದ ಉರುಳಿಗೆ ಸಿಲುಕಿದ ಚಿರತೆಯೊಂದನ್ನು ಅರಣ್ಯ ಇಲಾಖೆ ಮತ್ತು ಪೊಲೀಸರು ಸತತ 2.5 ಗಂಟೆಗಳ ಕಾರ್ಯಾಚರಣೆ ನಡೆಸಿ ರಕ್ಷಣೆ ಮಾಡಿದ್ದಾರೆ. ಕೊಲ್ಲಾಯ್ಕೋಡಿ ಎಂಬಲ್ಲಿ ಫಲ್ಗುಣಿ ನದಿಯ ಸಮೀಪ ಶನಿವಾರ ಚಿರತೆಯೊಂದು ಉರುಳಿಗೆ ಸಿಲುಕಿ ಒದ್ದಾಡುತ್ತಿದ್ದುದನ್ನು ಗಮನಿಸಿದ ಸ್ಥಳೀಯರು ಮೂಡಬಿದರೆ ಅರಣ್ಯ ಇಲಾಖೆ ಮತ್ತು ಪೊಲೀಸ್ ಠಾಣೆಗೆ ಮಾಹಿತಿ ನೀಡಿದರು. ವೈದ್ಯಕೀಯ ತಂಡದೊಂದಿಗೆ ಸ್ಥಳಕ್ಕೆ ಆಗಮಿಸಿದ ಅರಣ್ಯ ಇಲಾಖೆ ಮತ್ತು ಪೊಲೀಸರು ಪೊದೆಯೊಳಗೆ ಸಿಲುಕಿದ್ದ ಒದ್ದಾಡುತ್ತಿದ್ದ ಚಿರತೆಗೆ ಅರವಳಿಕೆ ಚುಚ್ಚುಮದ್ದು ನೀಡಲು ಮಾಡಿದ ಮೊದಲ ಪ್ರಯತ್ನ ವಿಫಲವಾಯಿತು. ನಂತರ 2ನೇ ಬಾರಿ ಪೊದೆಯೊಳಗಿದ್ದ ಚಿರತೆ ಮೇಲೆ ಬಲೆ ಹಾಕಿ 2ನೇ ಬಾರಿ ಚುಚ್ಚುಮದ್ದು ನೀಡುವ ಪ್ರಯತ್ನವನ್ನು ವೈದ್ಯರು ಯಶಸ್ವಿಯಾದರು. ಗಿಡಗಂಟಿಗಳ ನಡುವೆ ಅಲ್ಯೂಮಿನಿಯಂ ತಂತಿಯಿಂದ ಮಾಡಲ್ಪಟ್ಟಿರುವ ಉರುಳಿಗೆ ಸಿಲುಕಿದ್ದ ಚಿರತೆಯನ್ನು ಯಾವುದೇ ಅಪಾಯವಿಲ್ಲದಂತೆ ಬೆಳೆಸಿ ಬೋನಿಗೆ ಸ್ಥಳಾಂತರಿಸಿ ಮೂಡಬಿದ್ರೆಗೆ ಸಾಗಿಸಲಾಯಿತು. ಮೂಡಬಿದ್ರೆ ಅರಣ್ಯ ಇಲಾಖೆ ಅಧಿಕಾರಿಗಳಾದ ಹಿಮಗಿರಿ ಅಂಗಡಿ, ಸತೀಶ್, ಸಿಬ್ಬಂದಿಗಳಾದ ಅಶ್ವಿತ್, ಡಾಕ್ಟರ್ ಯಶಸ್ವಿ ನಾರಾವಿ ಸೇರಿದಂತೆ ಇತರರು ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದರು.